ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಮಠಂತಬೆಟ್ಟುವಿನಲ್ಲಿ ಅಕ್ಟೋಬರ್ 17ರಿಂದ 25ರವರೆಗೆ ನವರಾತ್ರಿ ಉತ್ಸವ ನಡೆಯಲಿದ್ದು, ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇಂದು ದೇವಾಲಯದಲ್ಲಿ ನಡೆಯಿತು. ಇದೇ ವೇಳೆ ಮಹಿಷಮರ್ದಿನಿ ಸೇವಾ ಟ್ರಸ್ಟ್ನ ನೂತನ ಕಚೇರಿಯು ಉದ್ಘಾಟನೆಗೊಂಡಿತು. ಕಚೇರಿಯನ್ನ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅಶೋಕ್ ಕುಮಾರ್ ರೈ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿಯಾಗಿರುವ ಕೋಡಿಂಬಾಡಿ ಗ್ರಾಮ ಕರಣಿಕ ಚಂದ್ರನಾಯಕ, ನಿರಂಜನ್ ರೈ ಮಠಂತಬೆಟ್ಟು, ಜಯಪ್ರಕಾಶ್ ರೈ ಬದಿನಾರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಎರಡು 2010ರಲ್ಲಿ ಮಹಿಷಮರ್ದಿನಿ ಸೇವಾ ಟ್ರಸ್ಟನ್ನು ಇಲ್ಲಿ ನಾವು ಆರಂಭಿಸಿದ್ದೇವೆ. ಈ ಸೇವಾ ಟ್ರಸ್ಟ್ ಮೂಲಕ ಅವತ್ತಿನಿಂದ ಇವತ್ತಿನವರೆಗೆ ಅಷ್ಟೊಂದು ಜೀರ್ಣೋದ್ಧಾರದ ಕೆಲಸಗಳನ್ನು ಮತ್ತು ಸಮಾಜಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರಲ್ಲಿ ಇಲ್ಲಿ ಒಳ್ಳೆ ರೀತಿಯ ಮಂಟಪವನ್ನು, ಮದುವೆ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೂ ಇಲ್ಲಿ ಒಳ್ಳೆ ರೀತಿಯ ಮಂಟಪದ ವ್ಯವಸ್ಥೆ, ಅನ್ನಛತ್ರದ ವ್ಯವಸ್ಥೆ, ಅದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಜನರಿಗೆ ಅನ್ನಛತ್ರದ ವ್ಯವಸ್ಥೆಯಲ್ಲಿ ಕೊರತೆ ಇತ್ತು, ಅದನ್ನು ಈಗ ಮಾಡುವಂಥ ಕೆಲಸ ಆಗಿದೆ. ಇವತ್ತು ನಾವು ಎಲ್ಲ ಇಲ್ಲಿ ಸೇರಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ಅಂದರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ, ಈ ಭಾಗದಿಂದ ಬಂಟ್ವಾಳ, ಬೆಳ್ತಂಗಡಿ, ಈ ಕಡೆ ಪುತ್ತೂರು, ಎಲ್ಲ ಭಾಗದವರು ಇಲ್ಲಿ ಕಾರ್ಯಕ್ರಮ, ಮದುವೆ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಭಕ್ತಾದಿಗಳು ಕೂಡ ಬೇರೆ ಬೇರೆ ಕಡೆಯಿಂದ, ಅಂದರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಿಂದ ಕೂಡ ಭಕ್ತಾದಿಗಳನ್ನು ಬರೋದನ್ನು ನಾವು ಕಂಡಿದ್ದೇವೆ. ಬಹುಶಃ ಇದು ಬೆಳೆಯುವಂಥ ಒಂದು ಕ್ಷೇತ್ರ. ನಾವು ಒಂದು 10 ವರ್ಷಕ್ಕೆ ಇವಾಗ ನೋಡಿಕೊಂಡ್ರೆ 10 ವರ್ಷದಿಂದ ಇವತ್ತಿಗೆ ಇಲ್ಲಿ ಜೀರ್ಣೋದ್ಧಾರದ ಅಷ್ಟೊಂದು ಕೆಲಸಗಳು, ಜೊತೆಯಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರುವಂಥದ್ದನ್ನು ನಾವು ನೋಡಿ, ಅದರಲ್ಲಿ ರಾಜಕಾರಣಿಗಳಿರ್ಬೋದು, ಉದ್ಯಮದಲ್ಲಿರ್ಬೋದು, ಬೇರೆ ಬೇರೆ ಪಂಗಡದ ಜನಗಳು ಇಲ್ಲಿ ಬಂದು ಅವರ ಭಕ್ತಾದಿಗಳು ಬಂದು ಅವರ ಸೇವೆಯನ್ನು ಕೊಡುವುದನ್ನು ನೋಡಿದೆ. ಅದಕ್ಕೆ ಪೂರಕವಾಗಿ ನಾವು ಇವಾಗ ಅವರಿಗೆ ಉಳ್ಕೊಳ್ಳಲು ಬೇಕಾಗುವಂಥ 2 AC ರೂಮುಗಳನ್ನು, ಆನಂತರ ಊಟದ ವ್ಯವಸ್ಥೆ, ಬೇರೆ ಬೇರೆ ಅದಕ್ಕೆ ಯಾವ್ಯಾವ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಜೋಡಣೆ ಮಾಡಿಕೊಂಡು ನೆಕ್ಸ್ಟ್ ಬರುವ ಏಪ್ರಿಲ್ ಒಳಗಡೆ ಈ ಮಾರಕ ರೋಗ ದೂರವಾದರೆ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಕೂಡ ನಡೀತಿದೆ. ಇವತ್ತು ನಾಳೆ ಇದೇ ಬರೋ ತಿಂಗಳು 17ರಂದು ನಮ್ಮ ನವರಾತ್ರಿ ಉತ್ಸವ ನಡೆಯಲಿಕ್ಕಿದೆ. ಅದಕ್ಕೂ ಕೂಡ ಇಲ್ಲಿ ಅಷ್ಟೊಂದು ಕಾರ್ಯಕ್ರಮವನ್ನು ಭಾರಿ ಹಿಂದಿನಿಂದ, ಹೊಸ ಅಕ್ಕಿ ಊಟ, ಇಂಥ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಿಂದಿನಿಂದ ನಾವು ಮಾಡಿಕೊಂಡು ಬಂದದ್ದು. ಅದನ್ನು ಈ ವರ್ಷವೂ ಕೂಡ ಎಲ್ಲ ಯಾವುದು ರೀತಿ ನಿಯಮಗಳು, ಕಾನೂನು ನಿಯಮಗಳಿದೆ ಅದನ್ನು ಪಾಲಿಸಿಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಬಹುಶಃ ಇದು ಒಂದು ಎಲ್ಲ ಒಬ್ಬರ ಕೈಯಿಂದ ಆಗಿದಂಥ ಕೆಲಸ ಅಲ್ಲ. ಇಡೀ ಊರಿನ ಜನ ಭಕ್ತಾದಿಗಳು, ಈಗ ನಾವು ಬ್ಯಾಂಗ್ಳೂರು ಬೇರೆ ಕಡೆ ಹೋದರೂ ಅಲ್ಲಿಂದ ಭಕ್ತಾದಿಗಳು ನಮಗೆ ದೇಣಿಗೆ ಕೊಡುವುದನ್ನು ನಾವು ಕಂಡಿದ್ದೇವೆ. ಬಹುಶಃ ದೇವಿಯ ಅನುಗ್ರಹದಿಂದ ಇಲ್ಲಿ ದೇವರ ಸೇವೆ, ಈ ದೇವಿಯ ಸೇವೆ ಯಾರು ಮಾಡಿದ್ದಾರೆ ಅವರನ್ನು ಇವತ್ತಿನವರೆಗೆ ಆ ದೇವಿ ಕೈ ಬಿಟ್ಟದನ್ನು ನಾವು ನೋಡಿಲ್ಲ. ಈ ಊರಿನಲ್ಲಿ ಬ್ರಹ್ಮಕಲಶ ಆಗುವ ಮೊದಲು, ಜೀರ್ಣೋದ್ಧಾರ ಆಗುವ ಮೊದಲು ಇಲ್ಲಿ ಅಷ್ಟೊಂದು ಕೊರತೆಗಳು, ಬೇರೆ ಒಬ್ಬೊಬ್ಬರಿಗೆ ಅನೋನ್ಯ ಭಾವನೆ, ಒಬ್ಬೊಬ್ಬರಿಗೆ ನಮ್ಮ ಊರಿನಲ್ಲಿಯೂ ಅಷ್ಟು ಒಂದು ಒಳ್ಳೆಯ ರೀತಿಯ ವಾತಾವರಣ ಇರಲಿಲ್ಲ. ಈ ಕಳೆದ 10-13 ವರ್ಷ ನಂತರ ಊರಿನ ಬೆಳವಣಿಗೆ, ಜನರ ಬೆಳವಣಿಗೆ, ಜೊತೆಗೆ ಊರಿನವರೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಸೇರಿ ಈ ತಾಯಿಯ ಕೆಲಸವನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪೂರಕವಾಗಿ ಈ ಟ್ರಸ್ಟ್ನ ಮುಖಾಂತರ ಮತ್ತು ಆಡಳಿತ ಮಂಡಳಿ ಮುಖಾಂತರ ಮಾಡುವಂಥ ಕೆಲಸದಿಂದ ಭಕ್ತರಿಗೆ ಬೇಕಾಗುವಂತೆ ಮತ್ತು ಸಮಾಜಕ್ಕೆ ಬೇಕಾಗುವಂಥ ಕೆಲಸಗಳು, ಜೊತೆಯಲ್ಲಿ ಇಲ್ಲಿ ನಾವು ಈ ಸಮಾಜಕ್ಕೆ ಬೇಕಾಗುವಂಥ ಈ ಟ್ರಸ್ಟ್ನ ಮೂಲಕ ಬಡವರಿಗೆ ಕೆಲವು ಯೋಜನೆಗಳನ್ನು ಮಾಡಿಕೊಂಡು ಅದರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಜಾಗವನ್ನು ನಮ್ಮ ರತ್ನಾವತಿ ಗಂಗಾಧರ ಸುಂದರ ಶೆಟ್ಟಿ ಅವರು ಈ ಜಾಗವನ್ನು ಇದಕ್ಕೆ ದಾನಿಗಳಾಗಿದ್ದಾರೆ. ಜೊತೆಗೆ ಈ ದೇವಸ್ಥಾನದಲ್ಲಿ 45 ಅರ್ಧ ಎಕರೆಯಿಂದ ಮೇಲ್ಪಟ್ಟು ಜಾಗಗಳಿದೆ. ಒಂದು ಒಳ್ಳೆಯ ವಾತಾವರಣ ಇರುವಂಥ ಜಾಗ. ಬಹುಶಃ ಮುಂದಿನ ದಿನಗಳಲ್ಲಿ ಈ ದೇವಿಯ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ, ಊರಿನವರ ಸಹಕಾರದಿಂದ ನಡೀತದೆ ಎಂದು ನಮ್ಮ ನಂಬಿಕೆ.